ಮಂಗಳೂರಿನ ಪಲ್ಲವೀಸ್ ಪವ್ ಅಂಡ್ ಮಿಯಾವ್ ಪೆಟ್ ಶಾಪ್ನಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಸಹಭಾಗಿತ್ವದಿಂದ ನಡೆದಂತಹ ದೇಶಿ ತಳಿಯ ಬೆಕ್ಕಿನ ಮರಿ ಮತ್ತು ನಾಯಿ ಮರಿ ದತ್ತು ಸ್ವೀಕಾರ ಶಿಬಿರದಲ್ಲಿ ನಗರದ ಜನತೆ ದೇಶಿ ತಳಿಯ ಮುದ್ದು ಮುದ್ದಾದ ಬೆಕ್ಕು ನಾಯಿ ಮರಿಗಳನ್ನು ದತ್ತು ಸ್ವೀಕರಿಸಿದರು. ಇಲ್ಲಿದು ನೋಡಿ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ. ಹೌದು, ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಯ ಬಳಿ ಇರುವ ಹನಸ್ ಹೆರಿಟೇಜ್ ಕಟ್ಟಡದ ನೆಲಮಹಡಿಯಲ್ಲಿ ನೂತನವಾಗಿ ಆರಂಭಗೊಂಡ ಪ್ರಸಿದ್ಧ ಪಲ್ಲವೀಸ್ ಬವ್ ಅಂಡ್ ಮಿಯಾವ್ ಪೆಟ್ ಶಾಪ್ ಮತ್ತು ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಇದರ ಸಹಭಾಗಿತ್ವದಲ್ಲಿ ದೇಶಿ ತಳಿಯ ಬೆಕ್ಕಿನ ಮರಿ ಮತ್ತು ನಾಯಿ ಮರಿ ದತ್ತು ಸ್ವೀಕಾರ ಶಿಬಿರ ಪಲ್ಲವೀಸ್ ಬವ್ ಅಂಡ್ ಮಿಯಾವ್ ಪೆಟ್ ಶಾಪ್ನ ಮುಂಭಾಗ ನಡೆಯಿತು. ಮನೆಯಲ್ಲಿ ಸಾಕುವ ಎಲ್ಲಾ ಬಗೆಯ ಪ್ರಾಣಿಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲಾ ವಸ್ತುಗಳು, ಔಷಧಿಗಳು, ಆಹಾರ ಇತ್ಯಾದಿ ವಸ್ತುಗಳನ್ನ ಒಂದೇ ಸೂರಿನಡಿಯಲ್ಲಿ ಒಳಗೊಂಡಿರುವ ಪಲ್ಲವೀಸ್ ಬವ್ ಅಂಡ್ ಮಿಯಾವ್ ಪೆಟ್ ಶಾಪ್ ಈಗಾಗಲೇ ಜನರ ಮನಗೆದ್ದಿದೆ. ವಿದೇಶಿ ದೇಶಿ ತಳಿಯ ನಾಯಿ, ಬೆಕ್ಕು ಮರಿಗಳ ದತ್ತು ಸ್ವೀಕಾರ ಶಿಬಿರವನ್ನ ಏರ್ಪಡಿಸುವ ಮೂಲಕ ಮತ್ತೊಮ್ಮೆ ಜನರ ಮನಗೆದ್ದಿದೆ ಎಂದರೆ ತಪ್ಪಾಗಲಾರದು. ಈ ವೇಳೆ ಪಲ್ಲವೀಸ್ ಬವ್ ಅಂಡ್ ಮಿಯಾವ್ ಪೆಟ್ ಶಾಪ್ನ ಬಾಲಕರಾದ ಕಿಶೋರ್ ನಾಯಕ್ ಮಾತನಾಡಿ, ಜನರು ದೇಶಿ ಪ್ರಾಣಿಗಳ ಬಗ್ಗೆ ತಿಳಿಯಲಿ ಮತ್ತು ಅವರಿಗೆ ಸಾಕು ಪ್ರಾಣಿಗಳ ಮೇಲೆ ಪ್ರೀತಿ ಹೆಚ್ಚಾಗಲಿ ಎನ್ನುವ ನಿಟ್ಟಿನಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಇವರ ಸಹಕಾರದೊಂದಿಗೆ ದೇಶಿ ತಳಿಯ ಬೆಕ್ಕಿನ ಮರಿ ಮತ್ತು ನಾಯಿ ಮರಿ ದತ್ತು ಸ್ವೀಕಾರ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ ಮತ್ತು ನಮ್ಮ ನೂತನ ಮಳಿಗೆಯಲ್ಲಿ ಮನೆಯ ಸಾಕು ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಸಹಿತ ಎಲ್ಲಾ ಸಾಕು ಪ್ರಾಣಿಗಳಿಗೆ ಬೇಕಾದ ಎಲ್ಲಾ ವಿಧದ ಆಹಾರ, ಮೆಡಿಸಿನ್ಗಳು ಮತ್ತು ಇನ್ನಿತರ ವಸ್ತುಗಳು ಕಡಿತ ದರದಲ್ಲಿ ಲಭ್ಯವಿದೆ ಎಂದು ಹೇಳಿದರು. ದೇಶಿ ನಾಯಿ, ಬೆಕ್ಕು ಮತ್ತು ನಾಯಿಗಳು ಇಲ್ಲಿ ನಾವು ಇದನ್ನು ಲಭ್ಯಪಡಿಸುತ್ತಾ ಇದ್ದೇವೆ. ಜನರಿಗೆ ಅದರ ಪರಿಣಾಮ ಸ್ವಲ್ಪ ಸಿಗಲಿ, ಈ ಪ್ರಾಣಿಗಳ ಮೇಲೆ ಸ್ವಲ್ಪ ಪ್ರೀತಿ ಇರಲಿ ಎಂದು ಈ ಶಿಬಿರವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ, ಹಮ್ಮಿಕೊಂಡಿದ್ದೇವೆ ಅವರ ಜೊತೆ. ಹಾಗೆ ಇನ್ನು ಮುಂದಕ್ಕೂ ಜನರು ಇಲ್ಲಿ ಬಂದು ನಮಗೆ ಬಂದು ಸಪೋರ್ಟ್ ಮಾಡಬೇಕು. ಇಂಥ ಶಿಬಿರವನ್ನು ಇನ್ನೂ ದೊಡ್ಡಷ್ಟು ಮಟ್ಟ ಮಾಡಲಿಕ್ಕೆ ಮತ್ತು ಇಲ್ಲಿ ಎಲ್ಲ ಥರದ ಬೆಕ್ಕುಗಳು, ದೇಶಿ ಬೆಕ್ಕುಗಳು ಮತ್ತು ದೇಶಿ ನಾಯಿಗಳು ಇಲ್ಲಿ ಲಭ್ಯವಿದೆ. ಇನ್ನು ಪಲ್ಲವೀಸ್ ಬವ್ ಆ್ಯಂಡ್ ಮಿಯಾವಿಂದ ಎದುರ ಆಹಾರಗಳು ಎಲ್ಲರೂ ಪಡೆಯಬೇಕೆಂದು ನಾವೆಲ್ಲ ಕಸ್ಟಮರ್ ಅವರ ಹತ್ರ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ನಮ್ಮ ಬವ್ ಆ್ಯಂಡ್ ಮಿಯಾವಲ್ಲಿ ಸ್ವಲ್ಪ ಕಡಿತ ದರದಲ್ಲಿ ನಾವು ಮತ್ತೆ ಆಫರ್ಗಳು ಎಲ್ಲ ಲಭ್ಯವಿದೆ. ಬಳಿಕ ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಇದರ ನಿರ್ವಾಹಕ ತೌಸಿಫ್ ಮಾತನಾಡಿ, ಬೀದಿಯಲ್ಲಿರುವ ಪ್ರಾಣಿಗಳಿಗೆ ಮತ್ತು ಆಕ್ಸಿಡೆಂಟ್ ಆದಂತಹ ಕೆಲವು ಪ್ರಾಣಿಗಳ ರಕ್ಷಣೆಗೆಂದು 2000ನೇ ಇಸವಿಯಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಆರಂಭವಾಯಿತು. ಬೀದಿ ನಾಯಿಗಳನ್ನ ಯಾರು ಕೂಡ ಕೇರ್ ಮಾಡುವುದಿಲ್ಲ, ಆದರೆ ನಮ್ಮಲ್ಲಿ ಅವುಗಳಿಗೋಸ್ಕರ ಆಂಬ್ಯುಲೆನ್ಸ್, ಡಾಕ್ಟರ್ಸ್, ಸ್ಟಾಫ್ ಎಲ್ಲ ಇದ್ದಾರೆ. ನಮ್ಮ ಉದ್ದೇಶ ಬೀದಿ ನಾಯಿಗಳನ್ನ ಮತ್ತು ಎಲ್ಲಾ ತರಹದ ಪ್ರಾಣಿಗಳನ್ನ ರಕ್ಷಣೆ ಮಾಡುವುದು ಎಂದು ಹೇಳಿದರು. ಮನೆಗಳಲ್ಲಿರುವ ಪ್ರಾಣಿಗಳಿಗೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೇವೆ, ವೆಟ್ ಹತ್ರ ಕರ್ಕೊಂಡು ಹೋಗ್ತೇವೆ. ಬಟ್ ಅಲ್ಟಿಮೇಟ್ಲಿ ಬೀದಿ ಪ್ರಾಣಿಗಳಿಗೆ ಯಾರು ಆರೈಕೆ ಮಾಡಲಿಕ್ಕೆ ಇಲ್ಲ. ಸೊ ಅಲ್ಟಿಮೇಟ್ಲಿ ನಮ್ಮಲ್ಲಿ ಆಂಬ್ಯುಲೆನ್ಸ್, ಡಾಕ್ಟರ್, ಸ್ಟಾಫ್ ಇದು ಸೆಟಪ್ ಎಲ್ಲ ಉಂಟು. ಬೇಸಿಕ್ಲಿ ಅಲ್ಟಿಮೇಟ್ಲಿ ದ ಉದ್ದೇಶ ಇಸ್ ನಮ್ಮ ಬೀದಿ ಪ್ರಾಣಿಗಳಿಗೆ ಹೆಲ್ಪ್ ತಲುಪಿಸಲಿಕ್ಕೆ. ಯಾವುದೇ ರೀತಿಯಲ್ಲಿ ಎಮರ್ಜೆನ್ಸಿ ಕೇಸಸ್ ಇದ್ದರೆ ನಮಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ಅವರಿಗೆ ತಿಳಿಸಿ ನೀವು ಹೆಲ್ಪನ್ನು ಪಡೆಯಬಹುದು. ದನ, ನಾಯಿ, ಬೆಕ್ಕು, ಹಾವು ಯಾವುದೇ ಒಂದು ಪ್ರಾಣಿಗಳಿಗಿದ್ರೆ ನಾವು ವಿ ಆರ್ ಆಲ್ ರೆಡಿ ಟು ಹೆಲ್ಪ್. ಇವತ್ತಿನ ಕ್ಯಾಂಪಿನ ಉದ್ದೇಶ ಅಂದರೆ ಕೆಲವೊಂದು ಜನ ಈ ನಾಯಿ ಮರಿ ಮತ್ತು ಬೆಕ್ಕಿನ ಮರಿಗಳನ್ನು ಮನೆಯಲ್ಲಿ ಸಾಕಿರುವಂಥ ನಾಯಿಗಳು ಮರಿ ಹಾಕ್ತದೆ, ಅದನ್ನು ತಗೊಂಡೋಗಿ ಅಲ್ಲಿ ಬೀದಿಗಳಲ್ಲಿ ಬಿಸಾಡಿ ಹೋಗ್ತಾರೆ. ಸೊ ಆ ಮರಿಗಳನ್ನು ತಗೊಂಡೋಗಿ ಆರೈಕೆ ಮಾಡಿ ಅದನ್ನು ಮದ್ದೆಲ್ಲ ಕೊಟ್ಟು ವ್ಯಾಕ್ಸಿನೇಷನ್ ಮಾಡಿ ಹೀಗೆ ನಾವು ಆಲ್ಮೋಸ್ಟ್ ಎವ್ರಿ ಮಂತಿಗೊಮ್ಮೆ ನಾವು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸಿಟಿಯಲ್ಲಿ ನಾವು ಕ್ಯಾಂಪ್ಸನ್ನು ಮಾಡ್ತೇವೆ.
ಈ ವೇಳೆ ನಗರದ ಅನೇಕ ಸಾಕು ಪ್ರಾಣಿ ಪ್ರಿಯರು ತಮಗೆ ಇಷ್ಟವಾದ ಸಾಕು ಪ್ರಾಣಿಗಳನ್ನ ದತ್ತು ಪಡೆದುಕೊಂಡರು. ಹೀಗೆ ದತ್ತು ಪಡೆದುಕೊಂಡ ಸಾಕು ಪ್ರಾಣಿಗಳಿಗೆ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ ವತಿಯಿಂದ ಉಚಿತವಾಗಿ ಆಹಾರ ಮತ್ತು ಮೆಡಿಸಿನ್ ನೀಡಲಾಯಿತು. ಪವನ್ ಕಾಚುಪುಟ್ಕ V4 ನ್ಯೂಸ್ ಮಂಗಳೂರು.